ಈಗಾಗಲೇ ಸಮಾಜಮುಖಿ ಕೆಲಸದಲ್ಲಿ ತೊಡಗಿಸಿಕೊಂಡಿರುವ ಮಂಗಳೂರಿನ ಸೇವಾಂಜಲಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಬೀದಿ ಬದಿ ನಿರಾಶ್ರಿತರಿಗೆ ಸಂಜೆ ಹೊತ್ತಿನ ಉಪಹಾರ ಹಾಗೂ ಟಿ ಶರ್ಟ್ ಮತ್ತು ರೈನ್ ಕ್ಯಾಪ್ ವಿತರಿಸಲಾಯಿತು. ನಗರದ ಸ್ಟೇಟ್ ಬ್ಯಾಂಕ್ನಲ್ಲಿ ಇಂದು 1000ಕ್ಕೂ ಅಧಿಕ ಮಂದಿ ಬೀದಿ ಬದಿ ನಿರಾಶ್ರಿತರಿಗೆ ವಿತರಿಸಲಾಗಿತ್ತು. ಈ ವೇಳೆ ಸೇವಾಂಜಲಿ ಚಾರಿಟಬಲ್ ಟ್ರಸ್ಟ್ನ ಹನುಮಂತ್ ಕಾಮತ್ ಅವರು ಮಾತನಾಡಿ, ಟ್ರಸ್ಟ್ನಿಂದ ಲಾಕ್ಡೌನ್ ಆರಂಭವಾಗಿರುವ ದಿನದಿಂದ ಮಧ್ಯಾಹ್ನ ಹಾಗೂ ರಾತ್ರಿ ಊಟದ ವ್ಯವಸ್ಥೆ, ಸಂಜೆ ಹೊತ್ತಿಗೆ ಉಪಹಾರ ವ್ಯವಸ್ಥೆಯನ್ನ ಮಾಡಲಾಗುತ್ತಿದೆ ಎಂದು ಹೇಳಿದರು. ಮಂಗಳೂರು ದಕ್ಷಿಣ ಶಾಸಕರಾದ ವೇದವ್ಯಾಸ್ ಕಾಮತ್ತರ ಅಧ್ಯಕ್ಷತೆಯಲ್ಲಿರುವ ಸೇವಾಂಜಲಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇವತ್ತು ನಾವು ಇಲ್ಲಿ ಈ ನಿರ್ಗತಿಕರಾಗಿರುವಂತ ಹೇಳಿದರೆ ಮನೆಗೆ ಹೋಗ್ಲಿಕ್ಕಾಗದೆ ಇಲ್ಲಿ ಬಸ್ ಸ್ಟ್ಯಾಂಡಿನಲ್ಲಿ ಫುಟ್ಪಾತಿನಲ್ಲಿ ಇರುವಂಥವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಮತ್ತು ಟಿ ಶರ್ಟ್ ಮತ್ತು ಈಗ ಇನ್ನೇನು ಮಳೆ ಬರ್ತದೆ ಹಾಗೆ ಮಳೆಗೆ ಹಾಕಲಿಕ್ಕೆ ಪ್ಲಾಸ್ಟಿಕ್ ಟೊಪ್ಪಿ, ಆನಂತರ ಅವರಿಗೆ ಸಹ ಒಂದು ಸ್ವೀಟ್ ತಿನ್ನಬೇಕು ಹೇಳುವಂಥ ಆಸೆ ಇರ್ತದೆ ಹೇಳೋದಕ್ಕೆ ಮಾಲ್ಪುರಿ, ಆನಂತರ ನಮ್ಮ ಇಲ್ಲಿದು ನೀರು ದೋಸೆ ಮತ್ತು ಅದಕ್ಕೆ ಕುರ್ಮಾ ಅದನ್ನು ಮಾಡಿ ತಂದಿದ್ದೇವೆ. ಅದರೊಟ್ಟಿಗೆ ಒಂದು ಅಂತ ಹೇಳಿದರೆ ಸೋಡಾ ಸರ್ಬತ್ ಕೂಡ ಅವರಿಗೆ ನೀಡುವಂಥ ವ್ಯವಸ್ಥೆ ಮಾಡಿದ್ದೇವೆ. ಇದು ನಾವು ಸಾಧಾರಣ ಈಗ ಇವತ್ತು ಇಲ್ಲಿ ಆದರೆ ಇನ್ನೊಂದು ದಿವಸ ಉರ್ವರ್ ಸ್ಟೋರಿನಲ್ಲಿ, ಇನ್ನೊಂದು ದಿವಸ ಕದಿರಿಯಲ್ಲಿ ಈ ರೀತಿ ಇದನ್ನು 1,500 ಮಂದಿಗೆ ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ನಾವು ಸೇವಾಂಜಲಿ ಚಾರಿಟಬಲ್ ಟ್ರಸ್ಟಿನಿಂದ ಲಾಕ್ಡೌನ್ ಪ್ರಾರಂಭ ಆದ ದಿನದಿಂದ ಮಧ್ಯಾಹ್ನ ರಾತ್ರಿ ಊಟ, ಸಂಜೆ ಫಲಾಹಾರದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈ ವೇಳೆ ಸೇವಾಂಜಲಿ ಚಾರಿಟಬಲ್ ಟ್ರಸ್ಟ್ನ ನರೇಶ್ ಶೆಣೈ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.